ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಕಿನ್ನಿಗೋಳಿ ಇದರ ಆಶ್ರಯದಲ್ಲಿ ಜರುಗುವ ಶ್ರೀ ವಿಶ್ವಕರ್ಮ ಭಜನಾ ಮಂಡಳಿಯ 13ನೇ ವರ್ಷದ ಭಜನಾ ಮಂಗಳೋತ್ಸವವು ಇದೇ ಬರುವ ಜೂನ್ 28ನೇ ಆದಿತ್ಯವಾರ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಕಿನ್ನಿಗೋಳಿಯ ರಾಜರತ್ನಪುರದಲ್ಲಿರುವ ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘದ ಸರಫ್ ಅಣ್ಣಯ್ಯಾಚಾರ್ಯ ಹವಾನಿಯಂತ್ರಿತ ಸಭಾಭವನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರಗಲಿದೆ. ಬೆಳಿಗ್ಗೆ ಗಂಟೆ 6:09ಕ್ಕೆ ಸರಿಯಾಗಿ ಶ್ರೀ ಕ್ಷೇತ್ರ ಪುನರೂರಿನ ಆಡಳಿತ ಮುಖ್ಯಸ್ಥರಾದ ಶ್ರೀ ಪಟೇಲ್ ವಾಸುದೇವರಾವ್ ಪುನರೂರು ಹಾಗೂ ಕಟೀಲು ಕನ್ಸ್ಟ್ರಕ್ಷನ್ಸ್ನ ಶ್ರೀ ಅಭಿಲಾಷ್ ಶೆಟ್ಟಿ ಕಟೀಲು ಇವರ ಶುಭಹಸ್ತದಿಂದ ದೀಪ ಪ್ರಜ್ವಲನೆ ನೆರವೇರಲಿದೆ. ಈ ಶುಭಗಳಿಗೆ ಗೌರವಾನ್ವಿತ ಉಪಸ್ಥಿತಿಯಲ್ಲಿ ವಿಶ್ವ ಬ್ರಾಹ್ಮಣ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಶ್ರೀ ಜಗದೀಶ್ ಆಚಾರ್ಯ ಸುರಗಿರಿ, ಸಭಾಭವನ ಸಮಿತಿ ಅಧ್ಯಕ್ಷರಾದ ಶ್ರೀ ಎಂ ಪೃಥ್ವಿರಾಜ್ ಆಚಾರ್ಯ ಹಾಗೂ ಶ್ರೀ ಕಾಳಿಕಾಂಬ ಮಹಿಳಾ ವೃಂದದ ಅಧ್ಯಕ್ಷರಾದ ಶ್ರೀಮತಿ ಅನಿತಾ ಪೃಥ್ವಿರಾಜ್ ಆಚಾರ್ಯರವರು ಉಪಸ್ಥಿತರಿರಲಿದ್ದಾರೆ. ಉದ್ಘಾಟನೆಯ ತದನಂತರ ಸೂರ್ಯಾಸ್ತದವರೆಗೆ ವಿವಿಧ ಪ್ರಖ್ಯಾತ ಭಜನಾ ತಂಡದವರಿಂದ ಸ್ವರ ಲಯ ತಾಳಗಳ ಸಮನ್ವಯದೊಂದಿಗೆ ಭಜನೆಯ ಭಕ್ತಿ ರಸದ ಧಾರೆ ಹರಿಯಲಿದೆ. ಭಕ್ತಿ ಮತ್ತು ಭಾವದ ಈ ಸಂಗಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಆದರದ ಸುಸ್ವಾಗತ ಬಯಸುತ್ತಾ ದೇಶ ವಿದೇಶಗಳಲ್ಲಿರುವ ಭಕ್ತಾದಿಗಳಿಗಾಗಿ ಈ ಸಂಪೂರ್ಣ ಕಾರ್ಯಕ್ರಮವು CDSI ಕ್ರಿಯೇಷನ್ಸ್ ಯೂಟ್ಯೂಬ್ ವಾಹಿನಿಯ ಮೂಲಕ ನೇರ ಪ್ರಸಾರಗೊಳ್ಳಲಿದೆ. ತಮಗೆಲ್ಲರಿಗೂ ಪ್ರೀತಿಯ ಆದರದ ಸುಸ್ವಾಗತ.